ತಾಲೂಕಿನ ಗುಡ್ಡೆಕೊಪ್ಲ ಶ್ರೀ ಬಬ್ಬರಿಯ ಮತ್ತು ಬಬ್ಬರಿಯ ಬಂಟ ದೈವಗಳ ಪುನರ್ ಪ್ರತಿಷ್ಠಾಪನೆ, ಕಲಶಾಭಿಷೇಕ ಮತ್ತು ಧರ್ಮದೈವಗಳ ನೇಮೋತ್ಸವ ಫೆಬ್ರವರಿ 6ರಿಂದ 14ರವರೆಗೆ ನಡೆಯಲಿದೆ ಎಂದು ಗುಡ್ಡೆಕೊಪ್ಲ ಬಬ್ಬರಿಯ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾದ ಪುಂಡಲೀಕ ಹೊಸಬೆಟ್ಟು ತಿಳಿಸಿದರು. ಅವರು ಸುರತ್ಕಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆಯನ್ನು ಅತ್ಯಲ್ಪ ಅವಧಿಯಲ್ಲಿ ಪೂರ್ಣಗೊಳಿಸಲಾಗಿದೆ. ಬಬ್ಬರಿಯ ಬಂಟ ದೈವ ಶಿಲಾಮಯ ಗುಡಿ, ನಾಗಗುಡಿ, ಕೊಡಿಯಡಿ, ಸುತ್ತುಪೌಳಿ, ಚಾವಡಿ, ಆವರಣಗೋಡೆ, ಧ್ವಜಸ್ತಂಭ ಇತ್ಯಾದಿ ನಿರ್ಮಿಸಲಾಗಿದೆ ಎಂದರು. ಗುಡ್ಡೆಕೊಪ್ಲ ಮಗವೀರ ಆಡಳಿತ ಸಮಿತಿ, ಗುಡ್ಡೆಕೊಪ್ಲ ಮಗವೀರ ಮುಂಬೈ ಸಮಿತಿ ಈ ಜಂಟಿ ಆಶ್ರಯದಲ್ಲಿ ಬಬ್ಬರಿಯ ಬಂಟ ಜೀರ್ಣೋದ್ಧಾರವು ಎಲ್ಲ ಸದ್ಭಕ್ತರ ಸಹಕಾರದಿಂದ ದಿನಾಂಕ 6/2/2020 ಗುರುವಾರ ಬೆಳಿಗ್ಗೆ 10:10ಕ್ಕೆ ತೋರಣ ಮುಹೂರ್ತ, ಹಾಗೆ ದಿನಾಂಕ 7/2/2020 ಶುಕ್ರವಾರ ಬೆಳಿಗ್ಗೆ 10:10ಕ್ಕೆ ಶ್ರೀ ನಾಗದೇವರ ಪುನರ್ ಪ್ರತಿಷ್ಠೆ ಹಾಗೂ ಆ ದಿವಸ ಮಹಾ ಅನ್ನ ಸಂತರ್ಪಣೆ ಕೂಡ ಜರುಗಲಿದೆ. ಹಾಗೆ ದಿನಾಂಕ 10/2/2020 ಸೋಮವಾರ ಬೆಳಿಗ್ಗೆ 10:35ಕ್ಕೆ ಉಗ್ರಾಣ ಮುಹೂರ್ತ ಹಾಗೂ ಮಧ್ಯಾಹ್ನ ಹೊರೆಕಾಣಿಕೆ ಮೆರವಣಿಗೆ ವಿದ್ಯಾ ಮಾಲಿಂಗೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾಗಿ ಗುಡ್ಡೆಕೊಪ್ಲ ಬಬ್ಬರಿಯ ದೇವಸ್ಥಾನ. ಅನಂತರ ಗುಡ್ಡೆಕೊಪ್ಲ ಮಗವೀರ ಸಂಘದ ಅಧ್ಯಕ್ಷ ಕೇಶವ ಕುಂದರ್ ಅವರು ಮಾತನಾಡಿ ಧಾರ್ಮಿಕ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನ ನೀಡಿದರು. 13 ತಾರೀಕು ಮುಟ್ಟದ ಕಾರ್ಯಕ್ರಮಕ್ಕೂ ಮಾಧ್ಯಮದ ಕಲಾವಡು ಮಾತೆಲ್ಲ ಎಂಗಲೇಕು ಇಷ್ಟ ಮಿತ್ರರು ಈ ಜಾಗದ ಎಡ್ಡ ರೀತಿಯ ಎಂಗಲ್ನ ಸಲಹೆ ಸೂಚನೆಯನ್ನು ಕೊಟ್ಟು ಎಂಗಲೇಕು ಈ ಜಾಗದ ಆಪಿನ ಧರ್ಮ ನಿಯಮ ಜಾತ್ರಾ ಮಹೋತ್ಸವ ನಿಯಮವನ್ನು ಎಡ್ಡ ರೀತಿಯ ನಡಪಾದ ಹೆಚ್ಚಿನ ಸಹಕಾರ. ಈ ಸಂದರ್ಭ ಕ್ಷೇತ್ರಾಡಳಿತ ಸಮಿತಿಯ ಕಿಶೋರ್ ಗೋರಿಕಾರ, ಜೀರ್ಣೋದ್ಧಾರ ಸಮಿತಿಯ ಮಾರ್ಗದರ್ಶಕರಾದ ಕೃಷ್ಣಪ್ಪ ಸಾಲ್ಯನ್, ಮುಂಬೈ ಸಮಿತಿಯ ಕಾರ್ಯದರ್ಶಿ ಕೃಷ್ಣ ಸುವರ್ಣ, ಗುಡ್ಡೆಕೊಪ್ಲ ಶ್ರೀರಾಮ ಭಜನಾ ಮಂಡಳಿ ಅಧ್ಯಕ್ಷ ತ್ರಿಶೂಲ್ ಪಿ ಕುಂದರ್, ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನವೀನ್ ಪುತ್ರನ್ ಉಪಸ್ಥಿತರಿದ್ದರು.